ಸಿದ್ದರಾಮಯ್ಯ ಹೇಳಿಕೆಗೆ ರಾಜ್ಯ ಸಚಿವ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೆ ಮೊಟ್ಟೆ ಎಸೆದು ಪ್ರತಿಭಟಿಸುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಎಂಬ ಸಿದ್ದರಾಮಯ್ಯ ಮಾತಿಗೆ ಸಚಿವ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಯಾರೇ ಹೇಳಿಕೊಟ್ಟು ಮಾಡಿಸುವುದಲ್ಲ. ಜನನ ಮನಸ್ಸಿನಲ್ಲಿರೋ ಭಾವನೆಗಳು ಸ್ಫೋಟಗೊಂಡಾಗ ಈ ರೀತಿ ಪ್ರತಿಭಟನೆ ಆಗುತ್ತೆ. ಸಿದ್ದರಾಮಯ್ಯ ಸಾವರ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಾ ಬಂದಿದ್ದಾರೆ. ಸಾವರ್ಕರ್ ಅವಹೇಳನ ಸಹಿಸಿಕೊಳ್ಳಲು ಯುವ ಸಮುದಾಯ ಸಿದ್ಧವಿಲ್ಲ. ಸಿದ್ದರಾಮಯ್ಯಗೆ ಹಣೆ ಮೇಲೆ ಕುಂಕುಮ ಇಟ್ಟವರನ್ನು ಕಂಡ್ರೆ ಆಗಲ್ಲ, ಸಾವರ್ಕರ್ ಫೋಟೋ ಕಂಡ್ರೆ ಆಗಲ್ಲ. ತಮ್ಮ ನಡವಳಿಕೆ, ಹೇಳಿಕೆ, ಆಡಳಿತದಲ್ಲಿ ಪ್ರತ್ಯೇಕತೆಯ ಭಾವನೆ ತೋರಿಸ್ತಾರೆ. ಇದನ್ನು ಕರ್ನಾಟಕದ ಜನ ಸಹಿಸೋದಿಲ್ಲ, ಪ್ರತಿಭಟಿಸಿದ್ದಾರೆ ಎಂದರು. ಸಾವರ್ಕರ್ ಬಗ್ಗೆ ಹೇಳಿಕೆ ಕೊಡುವಾಗ ಪ್ರತಿಭಟನೆಯನ್ನು ಸಹಿಸುವ ಶಕ್ತಿಯೂ ಇರಬೇಕು. ಏನು ಬೇಕಾದ್ರೆ ಹೇಳಿಕೆ ಕೊಟ್ಟು ಜೀರ್ಣ ಮಾಡಿಕೊಳ್ಳುತ್ತೇನೆ ಎನ್ನುವ ಕಾಲ ಹೊರಟು ಹೋಗಿದೆ ಎಂದರು. ಸಾವರ್ಕರ್ ಅವರ ಬಗ್ಗೆ ಇವತ್ತು ಅವ್ರು ಮಾತಾಡ್ತಾರೆ ಅಂತಾದ್ರೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಸಾವರ್ಕರ್ ಅವರ ಬಗ್ಗೆ ಮೆರವಣಿಗೆಗಳು, ಕಾರ್ಯಕ್ರಮಗಳು, ಬ್ಯಾನರ್ಗಳು, ಪುತ್ಥಳಿಗಳು, ರಸ್ತೆಗಳು ಇದು ಮುಂದಿನ ದಿನಗಳಲ್ಲಿ ವ್ಯಾಪಕ ಆಗುತ್ತೆ. ಇಷ್ಟೆಲ್ಲ ಸಾವರ್ಕರ್ ಅವರ ಹೆಸರನ್ನು ಬರಲಿಕ್ಕೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಕಾರಣ ಇದಕ್ಕೆ. ನೋಡಿ, ಈ ದೇಶದ ಸಂಪ್ರದಾಯ ಮತ್ತು ಪರಂಪರೆ ಏನಿತ್ತು ಇದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಅನಗತ್ಯವಾಗಿ ಇದನ್ನು ವಿವಾದನೇ ಮಾಡಬೇಕು ಅಂತ ಯೋಚನೆ ಮಾಡಬಾರ್ದು. ಇದನ್ನು ವಿವಾದ ಮಾಡಬಾರ್ದು. ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳೆಲ್ಲಿ ನಡೆಯುತ್ತೆ, ಸಹಜವಾಗಿ ಸರ್ಕಾರಿ ಆಟದ ಮೈದಾನಗಳೆಲ್ಲ ಕೂಡ ನಡೆಯುತ್ತೆ. ಇದನ್ನು ಬಳಸ್ಕೊಳ್ಬೇಕು ಅನ್ನೋ ಪ್ರಯತ್ನ ನಡೆದಿದೆ. ಈಗ ಅದನ್ನ ಇನ್ಯಾವುದೋ ವಿಷಯಗಳಲ್ಲಿ ಬಳಸ್ಕೊಳ್ಬೇಕು ಅನ್ನೋಂತಾದ್ರೆ ನಮ್ಮ ಸರ್ಕಾರ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಸರ್ಕಾರ ಅದನ್ನು ಸ್ಪಷ್ಟವಾಗಿ ಹೇಳಿದೆ, ಅದಕ್ಕೆ ಕೊಡೋದಿಲ್ಲ ಅವಕಾಶ ಅಂತ ಹೇಳಿದೆ. ಇದು ಯಾರೋ ಹೇಳಿಕೊಟ್ಟು ಮಾಡಿಸ್ತಾ ಇರೋದಲ್ಲ. ಜನರ ಮನಸ್ಸಿನಲ್ಲಿರುವಂಥ ಭಾವನೆಗಳು ಸ್ಫೋಟಗೊಂಡಾಗ ಈ ರೀತಿಯಾದಂಥ ಪ್ರತಿಭಟನೆಗಳಾಗತ್ತೆ. ಮತ್ತು ಸಿದ್ದರಾಮಯ್ಯ ಇವತ್ತು ಸಾವರ್ಕರ್ ಬಗ್ಗೆ ಇಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂತಾದರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಇವತ್ತಿನ ಯುವ ಸಮುದಾಯ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರಿಗೆ ಹಣೆ ಮೇಲೆ ಕುಂಕುಮ ಇಟ್ಟರ್ಕೊಂಡ್ರೆ ಆಗೋದಿಲ್ಲ. ಸಾವರ್ಕರ್ನ ಎಲ್ಲೋ ಫೋಟೋ ಹಾಕಿದ್ರೆ ಮುಸ್ಲಿಮರಲ್ಲಿ ಯಾಕೆ ಹಾಕಿದ್ರಿ, ಈ ರೀತಿ ಪ್ರತ್ಯೇಕತೆಯ ಭಾವನೆಗಳನ್ನೇ ತನ್ನ ನಡವಳಿಕೆಗಳಲ್ಲಿ, ಹೇಳಿಕೆಗಳಲ್ಲಿ, ಆಡಳಿತದಲ್ಲಿ ಕೊಡ್ತಾನೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತರ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ. ಇದನ್ನ ಕರ್ನಾಟಕದ ಜನ ಸಹಿಸೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆಗಳಾಗಿದೆ. ಹೇಳಿಕೆ ಕೊಡಬೇಕಾದ್ರೆ ಪ್ರತಿಭಟನೆ ಸಹಿಸಿಕೊಳ್ಳೋ ಶಕ್ತಿಯೂ ಬೇಕು ಅವರಿಗೆ. ಸುಮ್ಮನೆ ಏನು ಬೇಕಾದ್ರೆ ಹೇಳಿಕೆ ಕೊಟ್ಟು ಜೀರ್ಣ ಮಾಡ್ಕೊಳ್ತೀನಿ ಅನ್ನುವಂಥ ಕಾಲ ಹೊರಟೋಗಿದೆ. ಮತ್ತು ಸಾವರ್ಕರ್ ಅವರಿಗೆ ವೀರ ಸಾವರ್ಕರ್ ಅಂತ ಕರೆದಿದೆ. ಅವರ ಹೋರಾಟದ ಕಾರಣಕ್ಕೆ ಆ ರೀತಿ ವೀರ ಸಾವರ್ಕರ್ ಅಂತ ಅವ್ರಿಗೆ ಕರೆದಿದ್ದು. ಅವರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಾರೆ ಅಂತಾದ್ರೆ ಅವ್ರಿಗೆ ಇತಿಹಾಸದ ಬಗ್ಗೆ ಅರ್ಧಂಬರ್ಧ ಗೊತ್ತಿದೆ ಅಂತ ಅರ್ಥ. ಪೂರ್ತಿ ಗೊತ್ತಿದ್ರೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅರ್ಧಂಬರ್ಧ ಗೊತ್ತಿರೋರಿಗೆ ಮತ್ತು ಅಂತಃಸತ್ವ ಯಾರಿಗಿಲ್ವೋ ಅವ್ರು ಯಾರು ಕೂಡ ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರನ ಅವಹೇಳನವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹಿಸ್ತೇನೆ, ದಯಮಾಡಿ ಅಂಡಮಾನಿನ ಸೆಲ್ಯುಲರ್ ಜೈಲನ್ನು ನೋಡ್ಕೊಂಡು ಬನ್ನಿ. ನೀವು ಯಾವುದೇ ಸಮಾಜವಾದಿ ಅಂತ ಅಂದ್ಕೊಂಡು ಲಕ್ಷಾಂತರ ಜನರನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮೋಜು ಮಾಡಿದಂಥವ್ರು. ಸಾವರ್ಕರ್ ಅವರ ಜೈಲನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾವ ರೀತಿ ಅಂತ ಹೋರಾಟ ಅವತ್ತಾಗಿತ್ತು, ಬ್ರಿಟಿಷರ ಕ್ರೂರತೆಗೆ ಯಾವ ರೀತಿ ಅವರು ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ಗೊತ್ತಿದೆ. ನಿಮಗೆ ಪುರ್ಸೋದಿದ್ರೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಸಾವರ್ಕರ್ ಬಗ್ಗೆ ಮಾತಾಡಿ ಅಂತ ನಾನು ಆಗ್ರಹಿಸ್ತೇನೆ. ಇದು ಯಾರೋ ಹೇಳಿಕೊಟ್ಟು ಮಾಡಿಸ್ತಾ ಇರೋದಲ್ಲ. ಜನರ ಮನಸ್ಸಿನಲ್ಲಿರುವಂಥ ಭಾವನೆಗಳು ಸ್ಫೋಟಗೊಂಡಾಗ ಈ ರೀತಿಯಾದಂಥ ಪ್ರತಿಭಟನೆಗಳಾಗತ್ತೆ.